ಮಂಜೇಶ್ವರ ರಾಜಕೀಯ ದ್ವೇಷದ ನಡುವೆ 6ನೇ ವಾರ್ಡಿನಲ್ಲಿರುವ ಅಂಗನವಾಡಿ. ರಾಜಕೀಯ ದ್ವೇಷದ ನಡುವೆ ಭಯದಲ್ಲಿ ಅಂಗನವಾಡಿ ಮಕ್ಕಳು. ಮಂಜೇಶ್ವರ ರಾಜಕೀಯ ದ್ವೇಷದ ನಡುವೆ ವಾರ್ಡ್ ಸಂಖ್ಯೆ 6ರಲ್ಲಿರುವ ಅಂಗನವಾಡಿ ಕೇಂದ್ರ ಹಲವು ವರ್ಷಗಳಿಂದ ಖಾಸಗಿ ಒಡೆತನದ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಮಳೆಗಾಲದಲ್ಲಿ ಕಟ್ಟಡವು ಧರಾಶಾಯಿಯಾಗುವ ಎಲ್ಲ ಸೂಚನೆಗಳು ಕಾಣುತ್ತಿವೆ. ಅಂಗನವಾಡಿ ನಿರ್ಮಾಣಕ್ಕೆ ಬೇಕಾಗುವ ಸ್ಥಳ ಇದ್ದರೂ ರಾಜಕೀಯ ಗುದ್ದಾಟದಲ್ಲಿ ನಿರ್ಮಾಣ ನಡೆಯದೇ ಇರುವುದು ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟವಾಡ್ತಿದೆ. ಪ್ರಸಕ್ತ ಕಾಲದಲ್ಲಿ ನಾವು ಕೇರಳ ನಂಬರ್ ಒನ್ ಅನ್ನುವಂತಹದ್ದು ಎಲ್ಲ ಕಡೆಗಳಲ್ಲಿ ನಾವು ಕೇಳುವಂತಹದ್ದೇ. ಅದು ಕೊರೋನಾ ಸಂದರ್ಭದಲ್ಲಾಗಿರಲಿ, ಅದಕ್ಕಿಂತ ಮೊದಲಾಗಿರಲಿ, ಕೇರಳ ಎಲ್ಲದರಲ್ಲೂ ನಂಬರ್ ಒನ್ ಅನ್ನುವಂತಹ ಮಾತುಗಳು ನಮಗೆ ಎಲ್ಲ ಕಡೆಗಳಲ್ಲಿ ಕೇಳಿ ಬರ್ತಿತ್ತು. ಆದರೆ ಇವತ್ತು ನಾವೊಂದು ಅಂಗನವಾಡಿ ಸಂದರ್ಶನಕ್ಕೆ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಅಂಗನವಾಡಿ ಒಂದು 10-15 ವರ್ಷಗಳಿಂದ ಮುಂಚೆ ಇಲ್ಲಿ ಅಂಗನವಾಡಿ ಇದ್ದು, ಈ ಅಂಗನವಾಡಿ ಕೇವಲ ಬಾಡಿಗೆ ಅಂದರೆ ಬಾಡಿಗೆಯಲ್ಲಿರುವಂತಹದ್ದು ಅಂಗನವಾಡಿ. ಈ ಅಂಗನವಾಡಿ ಶೋಚನೀಯ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಸೋರುವಂತಹ ಪರಿಸ್ಥಿತಿ, ಅದೇ ರೀತಿಯಾಗಿ ಶೀಟ್ ಹಾಕಿರುವಂತಹದ್ದು ಒಂದು ಗೂಡಿನಲ್ಲಿ ಇರುವಂತಹ ಒಂದು ಪರಿಸ್ಥಿತಿ, ಇಲ್ಲಿನ ಬೆಳೆಯುವಂತಹ ಮಕ್ಕಳ ಪರಿಸ್ಥಿತಿ ಈ ರೀತಿಯಾಗಿದೆ. ಇದಕ್ಕೆ ಯಾರು ಹೊಣೆ? ಯಾರಲ್ಲಿ ಕೇಳಿದ್ರೆ ಈ ಒಂದು ಅಂಗನವಾಡಿ ಒಂದು ಗುಣಮಟ್ಟ ಹೆಚ್ಚಿಸಬಹುದು, ಅಥವಾ ಸ್ವಂತವಾಗಿ ಸರ್ಕಾರ ಈ ಒಂದು ಅಂಗನವಾಡಿಗೆ ಯಾಕೆ ಸ್ಥಳ ಇದ್ರೂ ಕೂಡ ಅಂಗನವಾಡಿ ಕಟ್ಟಡವನ್ನು ಮಂಜೂರು ಮಾಡ್ತಿಲ್ಲ ಅನ್ನುವಂತಹದ್ದು ತುಂಬಾ ಖೇದಕರ ವಿಷಯವಾಗಿದೆ. ಈ ಒಂದು ಅಂಗನವಾಡಿ ಅಂತ ಹೇಳಿದ್ರೆ ನಮಗೆ ತಕ್ಷಣವಾಗಿ ನೆನಪರುವುದು ಏನಂತ ಹೇಳಿದ್ರೆ ಅಲ್ಲಿ ಇರುವಂತಹ ಪುಟಾಣಿ ಮಕ್ಕಳು, ಅಂದ್ರೆ 3 ವರ್ಷಕ್ಕಿಂತ 5 ವರ್ಷದ ಒಳಪಟ್ಟಂತಹ ಮಕ್ಕಳು ಇಲ್ಲಿ ಬಂದು ತಾವು 10 ಗಂಟೆಯಿಂದ ಮಕ್ಕಳು ಒಂದು 3:30 ಗಂಟೆ ತನಕ ಇಲ್ಲಿ ಸುರಕ್ಷಿತರಾಗಿ ಇರ್ತಾರೋ ಇಲ್ಲುವಂತಹದ್ದೇ ನಮಗೆ ತುಂಬಾನೇ ಬೇಸರ ಕಾಣ್ತಿದೆ. ಇಲ್ಲಿನ ಶೋಚನೀಯ ಅವಸ್ಥೆ ಏನಿದೆ, ಇಲ್ಲಿ ಮಕ್ಕಳ ಹೆತ್ತವರು ಹೇಗೆ ಯಾವ ಧೈರ್ಯದಲ್ಲಿ ಈ ಒಂದು ಅಂಗನವಾಡಿಗೆ ಮಕ್ಕಳನ್ನು ಕಲಿಸ್ತಾರೆ ಅನ್ನುವಂಥದ್ದೇ ನಮಗೆ ಚಿಂತಿಸಲು ಕೂಡ ಅಸಾಧ್ಯವಾಗ್ತಿದೆ. ಅಂತಹ ಒಂದು ಶೋಚನೀಯ ಸ್ಥಿತಿಯಲ್ಲಿ ಈ ಒಂದು ಅಂಗನವಾಡಿ ಇದೆ. ಈ ಅಂಗನವಾಡಿ ಕೂಡ ಒಂದು ರೆಂಟೆಡ್ ಕಟ್ಟಡದಲ್ಲಿರುವಂತಹದ್ದು. ಅನೇಕ ವರ್ಷಗಳಿಂದ ಕೂಡ ಇದೊಂದು ರೆಂಟೆಡ್ ಕಟ್ಟಡದಲ್ಲಿ ಇತ್ತು. ಸ್ವಲ್ಪ ಒಂದು ವರ್ಷ 2 ವರ್ಷ ಏನೋ ವಾಚನಾಲಯದಲ್ಲಿ ಕೂಡ ಈ ಒಂದು ಅಂಗನವಾಡಿ ಕಾರ್ಯಪ್ರವೃತ್ತವಾಗಿತ್ತು. ಆದರೆ ಏನೋ ಸರ್ಕಾರದ ಫಲ ಅಥವಾ ಇಲ್ಲಿ ಇರುವಂತಹ ಅಧಿಕಾರಿಗಳ ಬೇಜವಾಬ್ದಾರಿಯೋ ಗೊತ್ತಿಲ್ಲ, ಮಕ್ಕಳು ತಮ್ಮ ಜೀವವನ್ನು ಕೈ ಹಿಡ್ಕೊಂಡು ಇಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವಾಗ ಸರ್ಕಾರಗಳು ಅಥವಾ ಅಧಿಕಾರಿಗಳು ಕಣ್ತೆರೀತಾರೋ ಗೊತ್ತಿಲ್ಲ, ಅಲ್ಲಿ ತನಕ ಈ ಮಕ್ಕಳು ಇಲ್ಲಿ ಜೀವ ಹಿಡಿದುಕೊಂಡೇ ಈ ಒಂದು ಅಂಗನವಾಡಿಯಲ್ಲಿ ಕೂರುವಂತಹ ಅವಸ್ಥೆಗಳು ಇಲ್ಲಿ ಕಾಣ್ತಿದೆ. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕೇನಂತ ಹೇಳಿದ್ರೆ, ಇದರ ಬಗ್ಗೆ ಮಾತು ಅಥವಾ ಇದರ ಬಗ್ಗೆ ಧ್ವನಿ ಎತ್ತಬೇಕಾದಂತಹ ಇಲ್ಲಿನ ಊರ ನಾಗರಿಕರು ಕೂಡ ಯಾವುದೇ ರೀತಿಯಾದ ಸ್ಪಂದನೆಗಳನ್ನು ನೀಡುತ್ತಿಲ್ಲ ಅನ್ನೋದೇ ತುಂಬಾನೇ ಬೇಸರ ಸಂಗತಿ. ಕ್ಯಾಮರಾಮ್ಯಾನ್ ಕಾರ್ತಿಕ್ ಜೊತೆ ಮನೋಜ್, ಮಂಜೇಶ್ವರ, ಧ್ವನಿ ಮೀಡಿಯಾ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.